ನಮಗೆ ನಮ್ಮ ತಪ್ಪಿನ ಅರಿವಾಗಿದೆ. ಇನ್ನು ಮುಂದೆಂದೂ ಇಂತಹ ಟಿಕ್ಟಾಕ್ಗಳನ್ನು ನಾವು ಕ್ಷೇತ್ರದ ವಠಾರದಲ್ಲಿ ಎಲ್ಲೂ ಮಾಡಲ್ಲ ಎಂದು ಪಾವಂಜಿ ದೇವಸ್ಥಾನದಲ್ಲಿ ಟಿಕ್ಟಾಕ್ ಮಾಡಿರುವವರು ಕ್ಷಮೆಯನ್ನ ಯಾಚನೆ ಮಾಡಿದ್ದಾರೆ. ದೇಗುಲಕ್ಕೆ ಆಗಮಿಸಿದ ಪ್ರತೀಕ್ ಶೆಟ್ಟಿ ಹಾಗೂ ಆತನ ಜೊತೆಗೆ ಟಿಕ್ಟಾಕ್ನಲ್ಲಿ ಪಾಲ್ಗೊಂಡು ಮೂವರು ಯುವತಿಯರು ಕೂಡ ದೇಗುಲಕ್ಕೆ ಆಗಮಿಸಿ ದೇವರಲ್ಲಿ ಕ್ಷಮೆಯನ್ನ ಯಾಚನೆ ಮಾಡಿದ್ದಾರೆ. ಪಾವಂಜೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿರುವಂತಹ ಅಂಗಣದಲ್ಲಿ ಟಿಕ್ಟಾಕ್ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆಯೇ ಕ್ಷೇತ್ರದ ಭಕ್ತರು ಹಾಗೂ ಅಭಿಮಾನಿಗಳು ಟಿಕ್ಟಾಕ್ ಮಾಡಿದವರು ಕೂಡಲೇ ಕ್ಷಮೆಯನ್ನ ಯಾಚನೆ ಮಾಡಬೇಕೆಂದು ವ್ಯಾಪಕ ಆಗ್ರಹ ವ್ಯಕ್ತವಾಗಿತ್ತು. ಈ ಹಿನ್ನೆಲೆಯಲ್ಲಿ ಪ್ರತೀಕ್ ಶೆಟ್ಟಿ ಕ್ಷೇತ್ರಕ್ಕೆ ಆಗಮಿಸಿ ಕ್ಷಮೆಯನ್ನ ಯಾಚನೆ ಮಾಡಿದ್ದಾರೆ. ಒಂದು ತಿಂಗಳು ಒಂಜಿ ವಿಡಿಯೋ ಮಾಡ್ತಿದ್ದ ಅವು ಇಂಚಪ್ಪ ಕೋಡೆ ವೈರಲ್ ಮಾಡ್ತಿದ್ದೆ ಇಂಚ ಸೋಷಿಯಲ್ ಮೀಡಿಯಾ ಪಾಡಿ ಏನಾದ್ರು ದಾದನ ತಪ್ಪಾದಿತ್ತು. ನಾನು ದೇವರ ಕ್ಷಮೆ ನಟೋನು ಎನ್ನ ಸೈಡ್ ತಪ್ಪದೆ ನಾನು ಬುಕ್ ಆ ಪನ್ನೆ ಪೆಟ್ಟಿಗೆ ಒಂದು ಸೆಕೆಂಡ್ ಅವು ಡಿಲೀಟ್ ಮಾಡಿದೆ. ಆಕ್ಚುಲಿ ಅವ್ನು ಏನೋಡ ಪಂತ ಇಡೋದು ನಾನು ಅಪ್ಪನಿಗೆ ಇದೆ ಅವನು ಈತು ಸೋಷಿಯಲ್ ಮೀಡಿಯಾ ಪಾಡು ನಿತ್ತಿಜಿ ಅಲ್ಲಿ ಬುಕ್ ಆ ಪಾಡ್ನೆ ಪಾಡ್ದೆ ಅಂಡ ಎನ್ನ ಅವರೇನ ಪರ್ಸನಲ್ ಇತ್ತು ನಾವು ಹಿಂದೂ ದೇವಸ್ಥಾನದ ಪಾಡ್ದಿರ ಅವನ್ ಕಂದಿರು ಐದು ಬುಕ್ ಕೂಡ ನಿತ್ತ ಉಮತ್ ಕೋಟೆ ನೊಟ್ಟಿಗೆ ಇತ್ತು ನನ್ನ ಪಾಡ್ದಿರು ಅಕ್ಕನ ಲೈಟ್ ಹೋಗ್ಲೆಕ್ಕ ನಾನು ಮಲ್ಲೆ ಜನ ಸೈಡ್ ಇದ್ದೆ ತಪ್ಪು ನಟೋನೆ ಅಂಚನೆ ಪ್ರತೀಕ್ ಶೆಟ್ಟಿ ಅಂಡ್ ಟೀಮ್ ನಮ್ಮ ಒಂಜಿ ರೀಲ್ಸ್ ಈ ಮಹಾಲಿಂಗೇಶ್ವರ ಮಹಾಗಣಪತಿ ಟೆಂಪಲ್ ಮಂದಿನ ತಪ್ಪುದ ಇಂಕ್ಲಿಗೆ ಅರಿವಾತಂಡು. ಸೊ ಅವೆನ್ ಈ ತಪ್ಪುನು ನನ್ನ ದುಂಬುಗ್ ನಮ್ಮ ಇಂಚ ಮನ್ಪುಜ ಅಂದ್ ಇಂಕಲ್ಗೆ ಏನೊಂದುಲ್ಲ ಅಂಚನೆ ನಮ್ಮ ಅಂಚಿನ ತಪ್ಪು ಮಂದ. ಸೊ ದೇವರಡ ಕ್ಷಮೆ ನಟ್ಟೊಂದುಲ್ಲ. ಸೊ ಮಾತೆರ್ಲ ಮುಲ್ತ ಮೇಯ್ನ್ ನಮ್ಮ ಮೇಯ್ನ್ ಭಟ್ರನಕಲ್ ಅವಡ್ ಮುಲ್ತ ಮೇಯ್ನ್ ಜನಕಲ್ ಇಂಕಲೇನ್ ಕ್ಷಮಿಸಾವುಡು ಏನೊಂದುಲ್ಲ ಮಾತೆರೆಗ್ಲ extremely sorry.